ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿದ ತರಬೇತಿಲು ಇತ್ತೆ ಕುಡ್ಲಡ್ಲ ಶುರುವಾತಂಡು. ಭಾರತೀಯ ಎಂಎಂಎ ಸಹಕಾರಡು ಇಂದು ಕುಡ್ಲಡ್ ಶುರುವಾವುದುಂಡು ಪಂಡದು ಮೂತಾಯ್ದ ಅಧ್ಯಕ್ಷರು ರಾಜ್ಗೋಪಾಲ್ ರೈ ಸುದ್ದಿಗೋಷ್ಠಿ ತೆರೆಪಾದರು. ಒಂದು ಕಡೆಯಲ್ಲಿ ಅವ್ರದ್ದು 3-4 ಕಡೆಯಲ್ಲಿ ಜಿಮ್ ಇದೆ. ಈಗ ಅವರು ಮಂಗಳೂರಿನ ನಮ್ಮ ಇಲ್ಲಿ ಒಟ್ಟಿಗೆ ಒಡಂಬಡಿಕೆ ಸೇರಿಕೊಂಡು ಇಲ್ಲಿ ಅವರು ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕಿದ್ದಾರೆ. ಅದರಿಂದ ನಿಮ್ಗೆ ಗೊತ್ತಿರ್ಬೋದು, ಎಮ್ ಅಂತ ಹೇಳಿದರೆ ಈಗ ಮಾರ್ಷಲ್ ಆರ್ಟ್ಸ್ ಅದರಲ್ಲಿ ಸೋ ಮೆನಿ ಫೈಟ್ಸ್ ಅಂದರೆ ಬೇರೆ ಬೇರೆ ವಿಭಾಗಗಳಿದೆ. ಈಗ ನಾವು ಕರಾಟೆ, ಬಾಕ್ಸಿಂಗ್, ಮ್ಯೂಥೈ, ರಸ್ಲಿಂಗ್ ಎಲ್ಲ ಅದರಲ್ಲಿ ಒಂದೊಂದರಲ್ಲಿ ಒಂದೇ ಥರದ ಅದಕ್ಕೆ ಕೆಲವು ರೂಲ್ಸ್ ಇದೆ, ಗೊತ್ತಿದೆ. ಎಲ್ಲ ನಿಂತೆ ಫೈಟ್ ಮಾಡುವಂಥದ್ದು, ಬಾಕ್ಸಿಂಗಲ್ಲಿ ಸಹ ಹಾಗೆ. ಆದರೆ ಇದರಲ್ಲಿ ಎಲ್ಲ ಅಂದರೆ ನಾವು ಕುಸ್ತಿ, ರೆಸ್ಲಿಂಗ್ ಕೆಳಗೆ ಬಿದ್ದು ಸಹ ಫೈಟ್ ಮಾಡಲಿಕ್ಕೆ ಉಂಟು, ನೀವು ನೋಡಿರ್ಬೋದು. ಅಂಥ ಒಂದು ಕಲೆ ಇದು. ಮಂಗಳೂರಿಗೆ ಒಂದೇ MMA ಇದರಲ್ಲಿ ಆಗುವಂಥ ಒಂದು ಜಿಮ್ ಅಂತ ಹೇಳಿದರೆ ಇದೆ ದೊಡ್ಡದು. ಮಂಗಳೂರಲ್ಲಿ ಯಾವುದು ಇಂತಹ ಬೇರೊಂದಿಲ್ಲ. ಇಲ್ಲಿ ಈಗ ನಮ್ಮ ಇದರ ಹೆಡ್ ಕೋಚು ಜಿತೇಶ್ ಅಂತ ಹೇಳಿದರೆ ಒರಿಜಿನಲಿ ಹುಟ್ಟಿದ್ದು ಮಂಗಳೂರಲ್ಲಿ. ಆದರೆ ಬಾಂಬೆಗೆ ಹೋಗಿ ಅಂದರೆ ಬ್ಯಾಂಗ್ಳೂರಲ್ಲಿ ಹೋಗಿ ಅಲ್ಲಿ ಫೈಟ್ ಕಲಿತು ಆನಂತರ MMA ನೇಷನಲ್ಲಿ ಫೈಟ್ ಮಾಡಿ ಪ್ರಶಸ್ತಿ ಪಡೆದು ಆನಂತರ ಜಿಮ್ ಮಾಡಿ ಅವರು ಈಗ ಬ್ಯಾಂಗ್ಳೂರಲ್ಲಿ ದೊಡ್ಡ ರೀತಿಯ ಯಶಸ್ವಿಯನ್ನು ಪಡೆದಿದ್ದಾರೆ. ಈಗ ಅವರಿಗೆ ಮಂಗಳೂರಿಗೆ ಹುಟ್ಟಿದ ಊರಲ್ಲಿ ಒಂದು ಜಿಮ್ ಮಾಡು ಅಂತ ಹೇಳಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದು ಅವರ ಇಬ್ಬರು ಒಟ್ಟಿಗೆ ಅವ್ರದ್ದು ಶಾಕ್ ಕೋಚ್ ಇದ್ದಾರೆ. ಅವರು ಸಹ ನ್ಯಾಷನಲ್ ಫೈಟರ್, ನ್ಯಾಷನಲ್ಲಿ ಫಸ್ಟ್ ಬಂದವರು. ತಮಗೆಲ್ಲ ಗೊತ್ತಿರ್ಬೋದು, ನಾವು ಮ್ಯೂಥೈ ಅಸೋಸಿಯೇಷನ್ ಅಧ್ಯಕ್ಷನಾಗಿರುವಾಗ ನಾವು ಇಲ್ಲಿ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಮಾಡಿದ್ದೆವು ಮಂಗಲ ಸ್ಟೇಡಿಯಂನಲ್ಲಿ. ಅದು ಚಾರಿತ್ರಿಕವಾಗಿದೆ. ನಮ್ಗೆ ಗೊತ್ತಿದೆ, ಮಂಗಳೂರಲ್ಲಿ ಒಂದು ನ್ಯಾಷನಲ್ ಟೂರ್ನಮೆಂಟ್ ಅಂತ ಹೇಳಿದರೆ ಒಂದು 2, 3, 4 ಸ್ಟೇಟ್ ಬರ್ತದೆ. ಇದರಲ್ಲಿ 27 ಸ್ಟೇಟ್, ಆನಂತರ ಕೆಲವು ಚಿಕ್ಕ ದ್ವೀಪಗಳಂಥದ್ದು 27. ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಭಾಗವಹಿಸಿದಂಥ ಟೂರ್ನಮೆಂಟ್ ಇಂಡಿಯಾದಲ್ಲಿ ಎಲ್ಲಿಯೂ ಆಗಲಿಲ್ಲ. ಅದೊಂದು ರೆಕಾರ್ಡ್ ಅದು. ಅದಕ್ಕೆ ಒಳ್ಳೆ ರೀತಿಯ ಪ್ರಚಾರ ತಾವು ಸಹ ಕೊಟ್ಟಿದ್ದೀರಿ. ಅದನ್ನೆಲ್ಲ ಜಿತೇಶ್ ನೋಡಿ ನಮ್ಮ ಹತ್ರ ಬಂದು ನಾವು ಇಲ್ಲಿ ಮಾಡುವಂತ ಹೇಳಿದ ಕಾರಣ ಅವರು ಸಹ ನಮ್ಮ ಸಚಿನ್ ರಾಜ್ ಅವರು ಸಹ ಫೈಟಿಂಗ್ ಇದರಲ್ಲಿ ಇದ್ದ ಕಾರಣ, ಕರಾಟೆಯಲ್ಲಿ ನ್ಯಾಷನಲ್ ತುಂಬ ಸಲ ಒಂದು 5-6 ಸಲ ಚಾಂಪಿಯನ್ ಎಲ್ಲ ಆದ ಕಾರಣ ಇವರಿಗೆ ಅದರ ಕನೆಕ್ಷನ್ ಆಗಿ ಈಗ ನಾವು ಅವರೊಟ್ಟಿಗೆ ಇಲ್ಲಿ ಇದನ್ನು ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ಕರೆದಿದ್ದೇವೆ. ಇಂದು ಮುಖ್ಯವಾದ ಸೆಲ್ಫ್ ಡಿಫೆನ್ಸ್ ಕಲೆ ಇಂದೇನು ನಮ್ಮ ಮೂಳು ತರಬೇತಿ ಕೊರೊಂದುಲ್ಲ ಪಂಡದು ಮುಖ್ಯ ತರಬೇತುದಾರರು ಜಿತೇಶ್ ಮಾಹಿತಿ ಕೊರಿಯರು. ಇತ್ತ ಮಟ್ಟದ ಅನ್ಡಿಫೀಟೆಡ್, ಇತ್ತ ಮಟ್ಟದಲ್ಲಿ ಒಂದ್ಸಲ ಸೋತಿದ್ದೆ ಮೇ ಕೂರ್ಗದೆ ಆ್ಯಕ್ಚುಲಿ. ಸೊ ಬೇಸಿಕಲಿ ಇಂಚ ಲೆವೆಲ್ದು ಎಂಕುಲ್ ಫೈಟರ್ ಕ್ರಿಯೇಟ್ ಮಾಡ್ತದ ಬ್ಯಾಂಗ್ಳೂರ್ ಮೇ ಕೂರ್ಗದೆ ಬಿಹಾರ್ಡ್ ಎನ್ನ ಟೀಮ್ ಪೂರ ಆಲ್ ಓವರ್ ಇಂಡಿಯಾದ ಕುಲ್ಲೇರು ಮಾತ್ರ ಸತ್ಯ ಬಂಡ ಎನ್ನಡ ಒಂಜಿ ಫೈಟರ್ ಮ್ಯಾಂಗ್ಳೂರ್ ಒಂಜಿಲ ಫೈಟರ್ ಇಜ್ಜೆ ಸತ್ಯ ಬಂಡ ಎನ್ನೊಂಜಿ ಏಪಲ್ ಒಂಜಿ ಡ್ರೀಮ್ ಇತ್ತಿನ್ಗೆ ಹೆಂಗೆ ಸತ್ಯ ಬಂಡ ಎನ್ನೊಂಜಿ ರಿಟೈರ್ಮೆಂಟ್ ಪ್ಲಾನ್ ಹೆಂಗೆ ಮ್ಯಾಂಗ್ಳೂರೇ ಬರ್ಪುನ ಎನ್ನ ಒಂಜಿ ಪ್ಲಾನ್ ಇತ್ತನು. ಅಪ್ಪಗೆ ನಾವು ಆ ಪ್ಲಾಂಟ್ ಪಾತೆನಗೆ ಸಚಿನ್ ಬಕ್ಕ ಬಿಪಿಂಡ ಪಾತಿರ್ದಿತ್ತ. ಅಪ್ಪಗ ಇಂಕ್ ಫಸ್ಟ್ ಟೈಮ್ ಒಂಜಿ ಇಂಕುಲಿ ಟೂರ್ನಮೆಂಟ್ ಬರ್ನಾಗ 30 ಟೂರ್ನಮೆಂಟ್ ಬೈದಿತ್ತ ಅವು ಮ್ಯಾಂಗ್ಳೂರ್ ಆದಿತ್ತನು. ಅಂಚಿನ ಟೂರ್ನಮೆಂಟ್ ಇಂಡಿಯಾಡ್ ಏಪಲ್ ಆತಿಜಿ ಆಯರ್ಲ ಸಾಧಿಜಿ ಆ ಲೆವೆಲ್ದ ಬಾಕ್ಸಿಂಗ್ ಟೂರ್ನಮೆಂಟ್, ರೆಸ್ಲಿಂಗ್ ಟೂರ್ನಮೆಂಟ್, ಜೂಡೋ ಟೂರ್ನಮೆಂಟ್, ಕಿಕ್ ಬಾಕ್ಸಿಂಗ್ ಟೂರ್ನಮೆಂಟ್ ವಾ ಟೂರ್ನಮೆಂಟ್ ಪಲ್ಲೆ ಇಂಡಿಯಾದೆ ಅನ್ ಪೂರ ಎನ್ನ ಏಪಲ್ ಅನ್ ಮಂತ್ಲಿ ಒಡಲು ಪೋಂದುಪ ಆ ಲೆವೆಲ್ದ ಟೂರ್ನಮೆಂಟ್ ಮ್ಯಾಂಗ್ಳೂರ್ ಆಪನ ಪಂಡ ಕೆಪಾಸಿಟಿ ಅಂಚಿನ ಒಲ್ಲೆ ಅಂತೂತಿಜಿ. ಆ ಟೈಮಡೆ ಎಂಕುಲ್ ಪಾತಿರ್ದು ಎಂಕುಲ್ ಡಿಸೈಡ್ ಮಂತಕ್ಕೆ ಎಂಕುಲ್ ಒಂಜಿ ಪ್ಲಾನ್ ಇತ್ತನ್ಗೆ ಬೇಸಿಕಲಿ ಮಿನಿ ಆಲ್ ಓವರ್ ಇಂಡಿಯಾದ ಫೈಟರ್ ಬರೋದಿಲ್ಲ, ಮ್ಯಾಂಗ್ಳೂರ್ದ ಫೈಟರ್ ದಾಯಿಜ್ಜ ನಮ್ಮ ಎತ್ತೆಡ್ ಉಂಡು ಅಪ್ಪಗ ಎಂಕುಲ್ ಪ್ಲಾನ್ ಮಂತದ್ದು ಎಂಕುಲ್ ಡಿಸೈಡ್ ಮಂತಕ್ಕೆ ಎಂಕುಲ್ ಮ್ಯಾಂಗ್ಳೂರ್ ಜಿಮ್ ಅನ್ಪ ಐಕಾತ್ರ ಎಂಕ್ ಅಂಕಲ್ನ ಸಪೋರ್ಟ್ ಬೋಡಿತ್ತು ಆ್ಯಂಡ್ ಅಂಕಲ್ ಬಕ್ಕ ಎಂಕುಲ್ ಪಾತಿರ್ದು ಅಂಕಲ್ ಅಗ್ರಿ ಮಂತೇರು. ಸಚಿನ್ ರಾಜ್ ರೈ, ಬಿಪಿನ್ ರಾಜ್ ರೈ, ಶ್ಯಾಮಾನಂದ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.